ನಮಸ್ಕಾರ. ಸಪ್ತಸಾಗರ ಪರ್ಯಂತಂ ತೀರ್ಥಸ್ನಾನ ಫಲಂ ತೂಯತ್ ಗುರುಪಾದ ಪಯೋವಿಂದೋಹ ಸಹಸ್ರಂಸೇನ ತತ್ಫಲಂ ಎನ್ನುವಂತಹ ಅದ್ಭುತವಾದಂತಹ ಸಾಲುಗಳಿವೆ. ಅಂದರೆ ಸಪ್ತಸಾಗರಗಳಲ್ಲಿ ತೀರ್ಥಸ್ನಾನವನ್ನು ಮಾಡುವುದಕ್ಕಿಂತ ಹೆಚ್ಚಿನ ಫಲ ಅಥವಾ ಪುಣ್ಯ ಪ್ರಾಪ್ತಿಯಾಗುವುದು ಗುರುವಿನ ಕಾಲನ್ನು ತೊಳೆದಂತಹ ಆ ನೀರಿನಿಂದ ಎನ್ನುವಂತಹ ಮಾತು. ಎಷ್ಟು ಅದ್ಭುತವಾದಂತಹ ಸ್ಥಾನಮಾನವನ್ನು ಗುರುವಿಗೆ ನೀಡಲಾಗಿದೆ. ಎಲ್ಲಿಯವರೆಗೆ ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರಾದಂತಹ ತ್ರಿಮೂರ್ತಿಗಳಿಗೂ ಕೂಡ ಒಂದು ಹೆಜ್ಜೆ ಮುಂದಿನ ಸ್ಥಾನವನ್ನು ಈ ಗುರುಗಳಿಗೆ ನೀಡಲಾಗಿದೆ. ಒಂದು ವೇಳೆ ತ್ರಿಮೂರ್ತಿಗಳು ಕೂಡ ನಮ್ಮನ್ನು ಕೈ ಬಿಟ್ಟರು ಆ ಸಂದರ್ಭದಲ್ಲಿ ಗುರು ನಮ್ಮನ್ನು ಕೈ ಹಿಡಿದು ಸಂರಕ್ಷಣೆ ಮಾಡುತ್ತಾನೆ ಎನ್ನುವಂತಹ ಮಾತಿದೆ. ಹಾಗಾಗಿ ನಾವು ಯಾವುದೇ ಒಂದು ಮಾತನ್ನು ಆರಂಭಿಸುವಾಗ ಶ್ರೀ ಗುರುಭ್ಯೋ ನಮಃ ಎನ್ನುವಂತಹ ಒಂದು ಮಾತಿನೊಂದಿಗೆ ಆರಂಭ ಮಾಡ್ತೇವೆ. ಈ ಎಲ್ಲ ಪೀಠಿಕೆಗಳನ್ನು ನಾವು ಹಾಕುವುದಕ್ಕೆ ಕಾರಣ ಮುಂದಿನ ಗುರುವಾರ ಅಂದರೆ ಇದೇ ಜುಲೈ 10ರಂದು ಗುರುಪೂರ್ಣಿಮೆ. ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಈ ಜನಧ್ವನಿ ಸಂಚಿಕೆಯಲ್ಲಿ ವಿಶೇಷವಾದಂತಹ ಮಾಹಿತಿಗಳನ್ನು ಗುರುಗಳ ಬಗ್ಗೆ, ಗುರುವಿನ ಆಚರಣೆಗಳ ಬಗ್ಗೆ, ಗುರುಪೂರ್ಣಿಮೆಯ ಬಗ್ಗೆ ಹೇಳುವ ಪ್ರಯತ್ನ ಮಾಡ್ತಿದ್ದೇವೆ. ಸನಾತನ ಸಂಸ್ಥೆಯಿಂದ ಲಕ್ಷ್ಮೀ ಪೈ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಳಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಮುಂದಿನ ಗುರುವಾರ ಗುರುಪೂರ್ಣಿಮೆ ಇದೆ. ಮೊದಲಾಗಿ ಹೇಳುವುದಾದರೆ ಗುರುಪೂರ್ಣಿಮೆಯ ಹಿನ್ನೆಲೆ ಮತ್ತು ಅದರ ಔಚಿತ್ಯ, ವೈಶಿಷ್ಟ್ಯಗಳು. ನಮ್ಮ ಮಹಾನ್ ಹಿಂದೂ ಧರ್ಮದಲ್ಲಿ ಗುರು ಶಿಷ್ಯ ಪರಂಪರೆ ಮಾಧ್ಯಮದಿಂದಲೇ ನಮ್ಮ ಎಲ್ಲ ಜ್ಞಾನ, ಸಂಸ್ಕೃತಿ, ಪರಂಪರೆ ಇದೆಲ್ಲವೂ ಮುಂದುವರೆದುಕೊಂಡು ಬಂದಂತಹದ್ದು. ಖಂಡಿತ. ಒಮ್ಮೆ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ನೀವು ಭಾರತದ ಮಹಾನತೆಯನ್ನು ಕಡಿಮೆ ಶಬ್ದಗಳಲ್ಲಿ ಹೇಳ್ಬಹುದಾ? ಭಾರತದ ವೈಶಿಷ್ಟ್ಯ ಏನು ಅಂತ ಕೇಳಿದ್ರು. ಆಗ ಸ್ವಾಮಿ ವಿವೇಕಾನಂದರು ಕೊಟ್ಟ ಉತ್ತರ ಏನಿತ್ತಂದ್ರೆ ಗುರು ಶಿಷ್ಯ ಪರಂಪರೆ ಅಂತ ಹೇಳಿ ಅಷ್ಟೇ ಶಬ್ದಗಳಲ್ಲಿ ಅವರು ಆ ಉತ್ತರ ಕೊಟ್ಟರು. ರಾಮಕೃಷ್ಣ ಪರಮಹಂಸರ ಕೃಪಾಶೀರ್ವಾದದಿಂದಲೇ ತನಗೆ ಆ ಒಂದು ಕೀರ್ತಿ ಲಭ್ಯವಾಯಿತು ಎಂಬಂತಹ ಕೃತಜ್ಞತಾ ಭಾವ ವಿವೇಕಾನಂದರಲ್ಲಿತ್ತು. ಅದರ ಬಗ್ಗೆ ಬಹಳಷ್ಟು ನಾವು ಇತಿಹಾಸದಲ್ಲಿ ಓದಬಹುದು. ಯಾಕಂದ್ರೆ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ನಿಲ್ಲುವಾಗ್ಲೇ ಅವರಿಗೆ ಕಂಠ ಬಿಗಿದು ಬರ್ತಾ ಇತ್ತು, ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ತರಹ ಆ ಗುರುಗಳ ಮೇಲೆ ಇದ್ದಂತಹ ಆ ಕೃತಜ್ಞತಾ ಭಾವದಿಂದ ವಿವೇಕಾನಂದರು ಆ ಉತ್ತರವನ್ನು ಕೊಟ್ಟರು. ಮತ್ತೆ ಅದಕ್ಕೆ ಬೇಕಾಗಿ ಅವರು ವಿವರಣೆಗಳನ್ನು ಕೊಟ್ಟರು. ಆದರೆ ಇವತ್ತು ನಾವೀಗ ಗುರುಪೂರ್ಣಿಮೆಯ ಔಚಿತ್ಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ಮಹಾನ್ ಭಾರತ ತನ್ನ ಈ ಜ್ಞಾನ ಪರಂಪರೆಯನ್ನು ಲಕ್ಷಾಂತರ ವರ್ಷಗಳಿಂದ ಪೀಳಿಗೆಗಳಿಗೆ ಈ ಜ್ಞಾನ ಪ್ರವಾಹವನ್ನು ದಾಟಿಸಿಕೊಂಡು ಬಂದಂತಹ ದೊಡ್ಡ ಕಾರ್ಯ ಈ ಗುರು ಶಿಷ್ಯ ಪರಂಪರೆ ಮಾಡಿದೆ. ಇವತ್ತು ನಮಗೇನಾದ್ರೂ ಜ್ಞಾನ ಉಪಲಬ್ಧ ಇದೆ ಅಂತಾದ್ರೆ ಆ ಗುರು ಶಿಷ್ಯ ಪರಂಪರೆ ಮಾಧ್ಯಮದಿಂದಲೇ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಉತ್ತರ ಅತ್ಯಂತ ಸೂಕ್ತವಾಗಿತ್ತು. ಇವತ್ತಿಗೂ ಕೂಡ ಅದು ಅನ್ವಯಿಸ್ತದೆ. ಮತ್ತೆ ಆ ಗುರು ಪೂರ್ಣಿಮೆ ಅಂತ ಯಾಕೆ ಕರಿಬೇಕು ಅದೆಲ್ಲವನ್ನು ನಾವು ವಿವರವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಖಂಡಿತ. ಇನ್ನು ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ಸೌರಮಂಡಲದಲ್ಲಿ ನೋಡುವಾಗ ನವಗ್ರಹಗಳಲ್ಲಿ ಅತ್ಯಂತ ದೊಡ್ಡದಂಥ ಗ್ರಹ ಗುರುವಿನ ಏನಾದರೂ ಲಾಭ ಇದ್ದರೆ ಅವನ ಜೀವನ ಅತ್ಯಂತ ಯಶಸ್ವಿಯಾಗಿ ಸಾಕ್ತದೆ, ಗುರುವಿನ ಅನುಗ್ರಹ ಇದ್ದರೆ ಅನ್ನುವಂಥ ಮಾತಿದೆ. ಯಾಕಂದರೆ ಗುರು ದಶೆಯಲ್ಲಿ ಒಂದು ವೈಜ್ಞಾನಿಕ ಏನು ನಾವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನೋಡೋದಾದರೂ ಕೂಡ ಅಲ್ಲೂ ಕೂಡ ಗುರುವಿಗೆ ಮಾನ್ಯತೆ ಇದೆ. ಗುರು ಅಂದರೆ ಬೃಹತ್ ಅನ್ನುವಂಥ ಜ್ಞಾನ ಅನ್ನುವಂಥ ಅರ್ಥ ಕೂಡ ಅಲ್ಲಿ ಸಿಗ್ತದೆ. ಸರಿಯಾಗಿ ಹೇಳಿದ್ರಿ. ಅಂದ್ರೆ ಸ್ಥೂಲದಲ್ಲಿ ನಾವು ನೋಡುವಾಗ ಇದೊಂದು ಗ್ರಹ ಅಂತ ನಮಗನಿಸ್ತದೆ. ತಾವು ಹೇಳಿದ ಹಾಗೆ ಸೌರಮಂಡಲದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯಾದಂಥ ಗ್ರಹ ಅಂತ ಹೇಳಿದ್ರೆ ಗುರುಗ್ರಹ. ಜ್ಯೋತಿಷಿಗಳು ಯಾವುದೇ ಒಂದು ಶುಭ ಕಾರ್ಯ ಮಾಡ್ಬೇಕಂತಾದ್ರೆ ಆ ವ್ಯಕ್ತಿಗೆ ಗುರುಬಲ ಇದೆಯಾ ಅಂತ ಹೇಳಿ ಮೊದಲು ಪರೀಕ್ಷಣೆ ಮಾಡ್ತಾರೆ. ಈಗ ಒಬ್ಬರಿಗೆ ವಿವಾಹ ಆಗ್ಬೇಕು ಅಥವಾ ಏನಾದ್ರೂ ಒಳ್ಳೇದು ಜೀವನದಲ್ಲಿ ಆಗ್ಬೇಕಂತಾದ್ರೆ ಗುರುಬಲ ಬೇಕೇ ಬೇಕು ಅಂತ ಹೇಳಿ, ಗುರುಬಲ ಇಲ್ಲದಿರುವಾಗ ಅದನ್ನು ಮಾಡ್ಲಿಕ್ಕೆ ನಮ್ಗೆ ಜ್ಯೋತಿಷಿಗಳು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಅದೇ ತರ ನಮ್ಗೆ ಗೊತ್ತಿದೆ ಗುರುತ್ವಾಕರ್ಷಣೆ ಶಕ್ತಿ, ಆ ಬಲ ಕೂಡ ಎಲ್ಲ ಗ್ರಹಗಳಿಗಿಂತ ಹೆಚ್ಚು ಗುರುವಿನಲ್ಲಿದೆ. ಮತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವಾಗ ಕೂಡ ಆ ಗುರುಬಲ ಇದ್ದ ಮಾತ್ರದಿಂದಲೇ ಜೀವನದಲ್ಲಿ ಇತ್ತಂತಹ ಪ್ರತಿಯೊಂದು ಹೆಜ್ಜೆ ಯಶಸ್ವಿ ಆಗುವುದು ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಅಂದ್ರೆ ಇದೊಂದು ಸ್ಥೂಲದಿಂದ ಗ್ರಹದ ಬಲ ಅಂತ ಹೇಳ್ಬೋದು ನಾವು. ವಾಸ್ತವದಲ್ಲಿ ಈ ಗುರು ಎಂಬುದು ಒಂದು ತತ್ವ. ನಾವೀಗ ಇಲ್ಲಿ ಗುರು ಎಂಬ ಶಬ್ದ ಹೇಳುವಾಗ ಒಬ್ಬ ಶಿಕ್ಷಕ ಅಥವಾ ನಮ್ಗೇನೋ ಜ್ಞಾನ ಕೊಟ್ಟವನು ಹೀಗೆ ನಾವು ಸಾಮಾನ್ಯ ಅರ್ಥದಲ್ಲಿ ತಿಳ್ಕೊಳ್ತೇವೆ. ವಾಸ್ತವದಲ್ಲಿ ಗುರು ಅಂತ ಹೇಳಿದ್ರೆ ನಮ್ಗೆ ಕೇವಲ ಲೌಕಿಕವಾದ ಶಿಕ್ಷಣವನ್ನು ಮಾತ್ರ ಕೊಡುವವನಲ್ಲ, ಅವನು ಆತ್ಮಜ್ಞಾನವನ್ನು ಕೊಟ್ಟು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಸಿಕೊಡುವಂತವರಿಗೆ ಗುರು ಅಂತ ಹೇಳ್ತೇವೆ. ಯಾಕಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಗುರು ಎಂಬ ಆ 2 ಅಕ್ಷರದ ಶಬ್ದಕ್ಕೆ ಅತ್ಯಂತ ವಿಶಾಲ ಅರ್ಥವನ್ನು ಕೊಟ್ಟಿದ್ದಾರೆ.
ಖಂಡಿತ. ಗು ಅಂತ ಹೇಳಿದ್ರೆ ಇದು ಅಜ್ಞಾನ ಎಂಬ ಅಂಧಕಾರ. ರು ಅಂತ ಹೇಳಿದ್ರೆ ಜ್ಞಾನ ರೂಪಿ ಬೆಳಕು ಅಂತ ಹೇಳಿ. ಯಾರು ನಮ್ಮ ಅಜ್ಞಾನವೆಂಬ ಅಂಧಕಾರವನ್ನು ತೊಡೆದು ಹಾಕಿ ಜ್ಞಾನದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸ್ತಾನೆ, ಅವನನ್ನು ನಾವು ಗುರು ಅಂತ ಹೇಳ್ತೇವೆ. ಗುರುವಿಗೆ ಸಂಬಂಧಪಟ್ಟಂತ ಎಷ್ಟೊಂದು ಸ್ತೋತ್ರಗಳಿದ್ದಾವೆ, ಸ್ತುತಿಗಳಿದ್ದಾವೆ. ಆಯಾ ಕಾಲದಲ್ಲಿ ಬಂದಂತಹ ಪ್ರತಿಯೊಬ್ಬ ಅನುಭಾವಿ ಸಂತರು ಗುರುವಿನ ಮಹಿಮೆಯನ್ನು ಕೊಂಡಾಡಿದ್ದನ್ನು ನಾವು ನೋಡ್ತೇವೆ. ಖಂಡಿತ. ನಮ್ಮವರೇ ಆದಂತಹ ಪುರಂದರದಾಸರು ನಮ್ಗೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇದರ ಅರ್ಥ ಏನು? ನಾವೆಲ್ಲ ಈಗ ಮನುಷ್ಯರಾಗಿ ಬಂದಿದ್ದೇವೆ. ನಮ್ಮ ಶಾಸ್ತ್ರ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಭಗವತ್ ಪ್ರಾಪ್ತಿ ಮಾಡಿಕೊಳ್ಳುವುದೇ ಮನುಷ್ಯ ಜನ್ಮದ ಉದ್ದೇಶ ಅಂತ ಹೇಳಿ, ಈಶ್ವರ ಪ್ರಾಪ್ತಿ. ಯಾಕಂದ್ರೆ ಭಗವಂತನ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರೆ. ಆದ್ರೆ ಅದರಲ್ಲಿ ಈ ದೇಹ ಇದೆಲ್ಲ ಮನುಷ್ಯರಾಗಿ ಹುಟ್ಟುವುದು ಇದು ಅತ್ಯಂತ ದುರ್ಲಭವಾದಂತಹ ಒಂದು ಅವಕಾಶ. ದುರ್ಲಭೋ ಮಾನುಷ ಜನ್ಮ ಅಂತ ಹೇಳ್ತದೆ ಶಾಸ್ತ್ರ. ಅತ್ಯಂತ ಪುಣ್ಯದಿಂದ ನಮಗೆ ಈ ಶರೀರ ಸಿಗ್ತದೆ ಮತ್ತು ಕೇವಲ ಈ ಶರೀರದಿಂದಲೇ ನಮಗೆ ಭಗವತ್ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ದಾಸರ ಒಂದು ಹಾಡು ಇದೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಸುಂದರವಾಗಿ ವಿಜಯದಾಸರು ಆ ಕೀರ್ತನೆಯನ್ನು ಹೇಳಿದ್ದಾರೆ. ಯಾಕಂದ್ರೆ ಈ ದೇಹ ಸಿಕ್ಕಿದ್ರಿಂದ ಮಾತ್ರ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಅಂತ ಹೇಳಿ. ಆದಿ ಶಂಕರಾಚಾರ್ಯರು ಕೂಡ ಏನ್ ಹೇಳ್ತಾರಂದ್ರೆ, ಈ ದೇಹ ಎಂಬ ಹಡಗು ಇದು ಸುಸ್ಥಿತಿಯಲ್ಲಿರುವಾಗ್ಲೇ ಈ ಒಂದು ಭವಸಾಗರವನ್ನು ದಾಟಿ ಮೋಕ್ಷವನ್ನು ಪಡ್ಕೋ ಅಂತ ಹೇಳಿ. ಹಡಗು ಒಡೆಯುವ ಮುನ್ನ ಗುರಿ ಸೇರಿಕೋ ಅಂತ. ಇದೆಲ್ಲ ಅತ್ಯಂತ ಗೂಢವಾಗಿ ನಮ್ಗೆ ಅನುಭಾವಿ ಸಂತರು ಜ್ಞಾನಿಗಳು ಹೇಳಿದಂತಹ ವಾಕ್ಯಗಳು. ಹಾಗಾಗಿ ಮನುಷ್ಯರಾಗಿ ಬಂದ ಮಾತ್ರಕ್ಕೆ ಸಾಕಾಗುವುದಿಲ್ಲ. ಈ ಜನ್ಮದ ಸಾರ್ಥಕತೆಯನ್ನು ಮಾಡಿಸಿಕೊಡ್ಲಿಕ್ಕೆ ಗುರುವಿನ ಸೇವೆ ಮಾಡಿ, ಗುರುಗಳು ಹೇಳಿದ ಜ್ಞಾನಾಮೃತವನ್ನು ನಾವು ಸ್ವೀಕರಿಸಿ ಅದೇ ಮಾರ್ಗದಲ್ಲಿ ಮುನ್ನಡೆದೇವಂತಾದ್ರೆ ಈ ಸಾಧನಾ ಶರೀರ, ಈ ಶರೀರಕ್ಕೇನೆ ಸಾಧನಾ ಶರೀರ ಅಂತ ಹೇಳ್ತಾರೆ ತಿಳಿದವರು. ಹಾಗಾಗಿ ಇದರ ಒಂದು ಸಾರ್ಥಕತೆ, ಮನುಷ್ಯ ಜನ್ಮದ ಸಾರ್ಥಕತೆ ಈಶ್ವರ ಪ್ರಾಪ್ತಿಯಲ್ಲಿದೆ ಅಂತ ಹೇಳಿದ್ದಾರೆ ನಮ್ಗೆ ಜ್ಞಾನಿಗಳು. ಅದನ್ನು ಮಾಡಿಸಿಕೊಡೋನು ಗುರು. ಹಾಗಾಗಿ ಗುರುವಿನ ಸ್ಥಾನ ಎಷ್ಟು ಉಚ್ಚದಾಗಿದೆ, ನಾವಿದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಕೆಲವರು ಹೇಳ್ತಾರೆ, ಗುರು ಅಂದರೆ ನಾವು ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕಲಿಸಿದವರು ಮಾತ್ರ ಗುರು, ಅಥವಾ ಏನಾದರೂ ಶಾಸ್ತ್ರಗಳನ್ನು ಕಲಿಸಿದವರು ಮಾತ್ರ ಗುರು ಅನ್ನುವಂಥ ಮಾತಿದೆ. ಅದು ತಪ್ಪು. ಒಂದಕ್ಷರ ಕಲಿಸಿದವರು ಗುರು ಅನ್ನುವಂಥ ಮಾತನ್ನು ನಮ್ಮ ಶಾಸ್ತ್ರಗಳು ಹೇಳ್ತದೆ, ನಮ್ಮ ಪರಂಪರೆ ಹೇಳ್ತದೆ. ಹಾಗಾಗಿ ಗುರುವನ್ನು ನಾವು ಯಾವ ರೀತಿ ಆಧರಣೆ ಮಾಡಬೇಕು, ಅವರನ್ನು ಯಾವ ರೀತಿ ಗೌರವಿಸಬೇಕು. ಇವತ್ತಿನ ದಿನಗಳಲ್ಲಿ ಗುರುವನ್ನು ಗೌರವಿಸುವಂತಹ ಪರಂಪರೆ ನಿಧಾನವಾಗಿ ಅದು ಕ್ಷಯ ಆಗ್ತಾ ಇದೆ. ಹಾಗಾಗಿ ಸರಿಯಾಗಿ ಹೇಳಿದ್ರಿ ತಾವು. ಜೀವನದಲ್ಲಿ ಒಂದು ಅಲ್ಪ ಜ್ಞಾನವನ್ನು ಕೂಡ ಕಲಿಸಿದವನಿಗೆ ಗುರುಸ್ಥಾನದಲ್ಲಿ ಇಡಬೇಕು ಅಂತ ನಮ್ಗೆ ಇದೆ. ಯಾಕಂದ್ರೆ ಈ ಜ್ಞಾನ ಎಂಬುದು ಹಲವಾರು ವ್ಯಕ್ತಿಗಳಿಂದ ನಮ್ಗೆ ಸಿಗ್ತದೆ. ಅಂದ್ರೆ ಇದು ತತ್ವ ಆಗ್ಲೇ ಹೇಳಿದ್ದೆಲ್ಲ, ಗುರು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾದದ್ದಲ್ಲ. ಅದು ಗುರು ಎಂಬುದು ಗುರು ಎಲಿಮೆಂಟ್ ಅಂತ ಹೇಳ್ತೇವೆ ನಾವು. ಆ ತತ್ವ ಹಲವು ಶರೀರದಿಂದ ಕಾರ್ಯ ಮಾಡ್ತದೆ. ಒಂದು ಕಡೆ ಹೇಳ್ತದೆ ಅದರ ಬಗ್ಗೆ ಕೂಡ, ಗುರು ಎಂದರೆ ವ್ಯಕ್ತಿಯಲ್ಲ, ಅದು ಸರ್ವಾಂತರ್ಯಾಮಿಯಾದಂತಹ ಪ್ರಜ್ಞೆ. ಗುರು ಎಂದರೆ ಪರಮ ಸತ್ಯ ಅಂತ. ಪರಮ ಸತ್ಯ, ಅದ್ಭುತವಾದಂತಹ ಮಾತನ್ನ ಸರಿಯಾಗಿ ಹೇಳಿದ್ರಿ ತಾವು. ಅಂದ್ರೆ ಆ ಗುರು ತತ್ವ ಅನೇಕರ ಮಾಧ್ಯಮದಿಂದ ನಮ್ಗೆ ಜ್ಞಾನದ ಮಾರ್ಗದಲ್ಲಿ ಅಥವಾ ಶ್ರೇಯಸ್ಸಿನ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಮುನ್ನಡೆಸ್ತದೆ. ಹಾಗಾಗಿ ಈಗಿನ ಕಾಲದಲ್ಲಿ ನಮ್ಗೆ ಪ್ರಾಚೀನ ಭಾರತದಲ್ಲಿ ಗುರುಕುಲ ಪರಂಪರೆ ಇತ್ತು. ಮುಂದೆ ಬ್ರಿಟಿಷರು ಬಂದ ನಂತರ ಈ ದೇಶದಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಅಳವಡಿಸುವ ಮೊದಲು ಮೆಕಾಲೆ ಇಡೀ ದೇಶದಲ್ಲಿ ಸುತ್ತಾಡ್ತಾನೆ. ಮತ್ತೆ ಅವನು ಒಂದು ದೀರ್ಘ ಪತ್ರವನ್ನು ಬರೀತಾನೆ. ಭಾರತದಲ್ಲಿ ಅಧಿಕಾರವನ್ನು ಹಿಡಿಬೇಕಾದ್ರೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಮೊದಲು ಒಡಿಬೇಕು. ಸರಿಯಾಗಿ ಹೇಳಿದ್ರಿ. ಇವತ್ತಿಗೂ ಕೂಡ ಗೂಗಲ್ ಮಾಡಿದ್ರೆ ಮೆಕಾಲೆ ಬರೆದಂತಹ ಪತ್ರ ನಮ್ಗೆ ಸಿಗ್ತದೆ. ಅದ್ರಲ್ಲಿ ಅವನೇನ್ ಹೇಳ್ತಾನಂದ್ರೆ, ಬಾಕಿ ದೇಶಗಳನ್ನು ನಾವು ಹೇಗೆ ನಮ್ಮ ವಸಾಹತುಗಳನ್ನಾಗಿ ಮಾಡಿಕೊಂಡೆವು, ಅವರನ್ನು ಗುಲಾಮರನ್ನಾಗಿ ಮಾಡಿ ನಾವು ಸುಲಭದಲ್ಲಿ ಆಳ್ಲಿಕ್ಕೆ ಸಾಧ್ಯ ಆಯ್ತು, ಭಾರತವನ್ನು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಬಲಿಷ್ಠವಾದಂತಹ ಗುರುಕುಲ ಪದ್ಧತಿ ಇದೆ, ಗುರು ಶಿಷ್ಯ ಪರಂಪರೆ ಇದೆ, ಧರ್ಮ ಮತ್ತು ಅಧ್ಯಾತ್ಮದ ಒಂದು ಆಳವಾದ ಶಿಕ್ಷಣ ವ್ಯವಸ್ಥೆ ಉಂಟಿಲ್ಲಿ. ಹಾಗಾಗಿ ಇದನ್ನು ನಾವು ನಮ್ಮ ಗುಲಾಮರನ್ನಾಗಿ ಮಾಡ್ಕೊಳ್ಬೇಕಂತಾದ್ರೆ ಮೊದಲು ಇಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ತೊಡೆದು ಹಾಕಬೇಕು. ಈ ಗುರು ಶಿಷ್ಯ ಪರಂಪರೆ ಅಥವಾ ಆಗ್ಲೇ ಹೇಳಿದ ಹಾಗೆ ಗುರುಕುಲ ಪದ್ಧತಿ ಇಡೀ ಭಾರತದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗ ಗುರುಕುಲಗಳಿದ್ವು.
ಅಲ್ಲಿ ಎಲ್ಲಾ ವರ್ಣದ ಶಿಷ್ಯರು, ಅಂದ್ರೆ ಎಲ್ಲಾ ವರ್ಣದವರು, ಈಗ ನಾವು ಜಾತಿ ಅಂತ ಹೇಳ್ತೇವೆ, ವಾಸ್ತವದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಮಾತ್ರ ಹಿಂದೂ ಧರ್ಮದಲ್ಲಿ ಹೇಳಿದ್ದು. ಕಾಲಾಂತರದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಜಾತಿಯಾಗಿ ಬದಲಾವಣೆ ಆಯಿತು. ಎಲ್ಲರಿಗೂ ಕೂಡ ಕೇವಲ ಆತ್ಮಜ್ಞಾನದ ವಿದ್ಯೆ ಮಾತ್ರ ಅಲ್ಲ, ಲೌಕಿಕವಾಗಿ ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅದೆಲ್ಲವನ್ನು ಅಲ್ಲಿ ಕಲಿಸಿಕೊಡಲಾಗ್ತದೆ. 64 ವಿದ್ಯೆಗಳನ್ನು ಕೂಡ ಅಲ್ಲಿ ಕಲಿಸಲಾಗ್ತಾ ಇತ್ತು. ಸತ್ಯ ಇದೆ. 14 ವಿದ್ಯೆಗಳು, 64 ಕಲೆಗಳು ಅಂತ ಹೇಳ್ತೇವೆ ನಾವು. ವಿದ್ಯೆಗಳು 14 ಅಂತ, 64 ಕಲೆಗಳು. ಇದೆಲ್ಲವನ್ನು ಅಲ್ಲೇ ಇದ್ದುಕೊಂಡು ಕಲಿಯುವಂತಹದ್ದು. ಈಗ ಹೇಗೆ ನಾವು ಶಾಲೆಗೆ ಹೋಗಿ ಬರ್ತೇವೆ ಹಾಗೆ ಅಲ್ಲ. ಒಬ್ಬ ಹುಡುಗನಿಗೆ ಆ ಗುರುಕುಲದಲ್ಲಿ ಬಿಟ್ಟ ನಂತರ ಸಂಪೂರ್ಣ ಅದೆಲ್ಲವನ್ನು ಪಡೆದ ನಂತರವೇ ಅವನು ಹೊರಗೆ ಬರುವಂತದ್ದು. ಈ ವ್ಯವಸ್ಥೆ ಇದ್ದಂತಹ ಭಾರತವನ್ನು ಮೆಕಾಲೆ ಸುತ್ತಾಡಿ ಆ ಗುರುಕುಲ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಅವನು ಬಂದ್ ಮಾಡಿ ಬಿಡ್ತಾನೆ. ಕಾನೂನನ್ನು ಮಾಡಿ ಗುರುಕುಲಗಳನ್ನು ಅವರು ಸರ್ವನಾಶ ಮಾಡಿಬಿಟ್ರು. ಇದ್ರಿಂದ ನಮ್ಮ ಆ ಗುರು ಶಿಷ್ಯ ಪರಂಪರೆಯ ಜ್ಞಾನ ಪ್ರವಾಹ ಅದೆಲ್ಲೋ ಒಂದು ಕಡೆ ಸ್ಥಗಿತವಾಯಿತು ನಮಗೆ. ಮತ್ತೆ ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ನಾವು ನೋಡಿದ್ದೇವೆ ಇತಿಹಾಸ. 200 ವರ್ಷಗಳ ಕಾಲ ಆಡಿದ್ರು, ನಮ್ಮನ್ನು ಆಳಿದ್ರು ಅವರು. ಮುಂದೆ ಪುನಃ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ದುರ್ದೈವದಿಂದ ನಾವು ಆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನೇ ಇವತ್ತು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದರ ಪರಿಣಾಮ ಸ್ವರೂಪ ನಾವೀಗ ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಧರ್ಮದಿಂದ ದೂರ ಹೋದಂತಹ ಸಮಾಜ. ಯಾಕಂದ್ರೆ ಅದರಲ್ಲಿ ಕೇವಲ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ತೇವೆ ನಾವು, ಅದನ್ನು ಜ್ಞಾನ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ಒಂದಷ್ಟು ಮಾಹಿತಿಗಳು, ಪದವಿಗಳನ್ನು ಪಡೆಯುವಂತಹ ಉದ್ದೇಶ ಮಾತ್ರ ಇದೆ. ಜೀವನ ಕೆಲಸ ಬೇಕು, ಸರಿ, ಒಂದು ಉದ್ಯೋಗಕ್ಕೋಸ್ಕರ, ಒಂದು ಸಂಬಳ ಸಿಗ್ಲಿಕ್ಕೋಸ್ಕರ ಅಷ್ಟೇ ಹೊರತು ಒಬ್ಬ ಯೋಗ್ಯ ವ್ಯಕ್ತಿಯನ್ನು ನಿರ್ಮಾಣ ಮಾಡುವುದರಲ್ಲಿ ಈ ಮೆಕಾಲೆ ಶಿಕ್ಷಣ ಪದ್ಧತಿ ಸೋತಿದೆ. ಅದಕ್ಕಾಗಿ ಇವತ್ತಿನ ಈ ನಾವು ಸಮಾಜ ನೋಡಿದ್ರೆ ಇವರನ್ನು ನಾವು ವಿದ್ಯಾವಂತರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಆದಿಶಂಕರಾಚಾರ್ಯರು ಹೇಳ್ತಾರೆ, ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳಿ. ಅಂದ್ರೆ ವಿದ್ಯೆ ಅಂದ್ರೆ ಯಾವ್ದಂತ ಹೇಳಿದ್ರೆ ಯಾವುದು ಮನುಷ್ಯನನ್ನು ಮುಕ್ತನನ್ನಾಗಿ ಮಾಡ್ತದೆ. ಆದ್ರೆ ಇವತ್ತಿನ ವಿದ್ಯೆ ಮುಕ್ತ ಅಲ್ಲ, ನಮ್ಮನ್ನು ಬಂಧನದಲ್ಲಿ ಹಾಕ್ತದೆ. ಆ ವಿದ್ಯೆ ಅಂತ ನಾವೇನು ಶಿಕ್ಷಣ ಪಡಿತಾ ಇದ್ದೇವೆ, ಇದರಿಂದ ಮನುಷ್ಯನ ಗರ್ವ ಅಹಂಕಾರ ಹೆಚ್ಚಾಗ್ತದೆ ಬಿಟ್ರೆ ಅವನಿಂದ ಸಮಾಜಕ್ಕೆ ರಾಷ್ಟ್ರಕ್ಕೆ ಏನಾದ್ರೂ ಉಪಯೋಗ ಆಗಬಹುದು ಇದು ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ಸಮಾಜದಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆ ಇದೆಲ್ಲವೂ ಕೂಡ ಇವತ್ಯಾರು ಕೂಡ ಅಶಿಕ್ಷಿತರು ಮಾಡ್ತಾ ಇರುವುದಲ್ಲ. ಒಳ್ಳೆ ಶಿಕ್ಷಣ ಪಡೆದವರು ಸುಶಿಕ್ಷಿತರೇ ಸಮಾಜಘಾತಕ ಕೃತ್ಯಗಳನ್ನು ಮಾಡುವ ಪದವಿಗಳನ್ನು ಪಡೆದವರೇ ಇದನ್ನು ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಆದಿಶಂಕರಾಚಾರ್ಯ ಹೇಳಿದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ವ್ಯಕ್ತಿಯನ್ನು ಯಾವ ಒಂದು ಕೆಟ್ಟ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದೆ ಅದು ವಿದ್ಯೆ ಅಲ್ಲ, ಅದು ಕೇವಲ ಶಿಕ್ಷಣ. ಮತ್ತು ಅಂಥ ವ್ಯವಸ್ಥೆ ಮಾತ್ರ ಇವತ್ತು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಒಬ್ಬ ರ್ಯಾಂಕ್ ಸ್ಟೂಡೆಂಟ್, ಗೋಲ್ಡ್ ಮೆಡಲಿಸ್ಟ್ ಕೂಡ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನಂತ ಹೇಳಿ ಬರುದಿಲ್ಲ. ಅವನು ಇನ್ನೂ ಹೆಚ್ಚು ಲಂಚ ತಗೊಳ್ಬಹುದು ಅಥವಾ ಅವನು ಇನ್ನೂ ಹೆಚ್ಚು ಕೆಟ್ಟ ಕಾರ್ಯಗಳನ್ನು ಮಾಡಬಹುದು. ಹಾಗಾಗಿ ಇವತ್ತಿನ ಈ ಶಿಕ್ಷಣ ಇದೆಲ್ಲ, ಇದನ್ನು ನಾವು ಜ್ಞಾನ ಈ ಶಬ್ದದಿಂದ ಹೇಳಲಿಕ್ಕೆ ಬರುದಿಲ್ಲ. ಇದು ಶಿಕ್ಷಣ, ಎಜುಕೇಶನ್ ಅಂತ ಹೇಳ್ತೇವಲ್ಲ. ಆದ್ರೆ ವಾಸ್ತವದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆ ಏನು ಮಾಡ್ತಿತ್ತು, ಮನುಷ್ಯನ ಒಳಗಿರುವಂತಹ ದೈವೀ ಶಕ್ತಿಯನ್ನು ಜಾಗೃತ ಮಾಡ್ತಿತ್ತು. ಇದು ಇವತ್ತಿನ ಶಿಕ್ಷಣದಲ್ಲಿಲ್ಲ. ಹಾಗಾಗಿ ಶಿಕ್ಷಕ ಮತ್ತು ಗುರುವಿನ ವ್ಯತ್ಯಾಸ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಶಿಕ್ಷಕನ ಜೊತೆ ನಮ್ದು ಎಷ್ಟು ಇರ್ತದೆ ಸಂಬಂಧ, ಫೀಸ್ ಕೊಟ್ಟ ಕೂಡಲೇ ಮುಗೀತು. ಯಾವುದೋ ಒಂದು ಶಾಲೆಗೆ ಹೋದೆವು, ಅಲ್ಲಿ ಫೀಸ್ ಕಟ್ಟಿದೆವು, ಡೊನೇಷನ್ ಕಟ್ಟಿದೆವು, ಶಾಲೆಯಲ್ಲಿ ಕಲ್ತೆವು, ಒಂದು ಡಿಗ್ರಿ ತಕೊಂಡು ಹೊರಗೆ ಬಂದೆವು, ಮತ್ತೆ ಆ ವ್ಯಕ್ತಿಗೂ ನಮಗೂ ಏನು ಸಂಬಂಧ ಇಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಶಿಕ್ಷಣದ ವ್ಯವಸ್ಥೆ. ಗುರುವಿನ ಜೊತೆಗಿನ ನಮ್ಮ ಸಂಬಂಧ ಆಗಿರುವುದಿಲ್ಲ. ಗುರು ಅಂದ್ರೆ ನಮ್ಮನ್ನು ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಮಾಡುವವನು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಗುರುವಿನ ಸ್ತೋತ್ರದಲ್ಲಿ ಬರ್ತದೆ. ಅಜ್ಞಾನವೆಂಬ ಅಂಧಕಾರವನ್ನು ಕಳೆದು ಜ್ಞಾನವೆಂಬ ಆ ಅಂಜನವನ್ನು ಹಚ್ಚಿ ನಮ್ಮನ್ನು ಮುಕ್ತರನ್ನಾಗಿ ಯಾರು ಮಾಡ್ತಾನೆ ಅಂತಹ ಗುರುವಿಗೆ ನನ್ನ ನಮಸ್ಕಾರ ಅಂತ ಹೇಳಿ. ಈ ತರ ಯಾರು ನಮಗೆ ವಾಸ್ತವಿಕ ಸ್ವರೂಪ, ನನ್ನ ಆತ್ಮದ ಸ್ವರೂಪವನ್ನು ಯಾರು ತಿಳಿಸಿಕೊಡ್ತಾನೆ ಮತ್ತು ನನ್ನ ಜನ್ಮದ ಉದ್ದೇಶ ಏನಿದೆ, ನಾವು ಯಾಕಾಗಿ ಪೃಥ್ವಿಗೆ ಬಂದಿದ್ದೇವೆ, ಇದರಿಂದ ನನ್ನನ್ನು ಬಿಡುಗಡೆ ಮಾಡುವಂಥದ್ದು ಏನಿದೆ, ಆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಆ ಬಂಧನದಿಂದ ಪಾರು ಮಾಡಿ ಶಾಶ್ವತವಾದ ಆ ಭಗವಂತನನ್ನು ಸೇರಿಕೊಳ್ಳಿಕ್ಕೆ ಮಾರ್ಗದರ್ಶನ ಮಾಡುವವರನ್ನು ಮಾತ್ರ ನಾವು ಗುರು ಅಂತ ಹೇಳ್ಬೋದು. ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ನಾವು ಶಿಕ್ಷಣ ಕೊಟ್ಟವರನ್ನು ಗುರು ಅನ್ನಬಾರ್ದಂತ ಅರ್ಥ ಅಲ್ಲ. ಅವರು ಲೌಕಿಕ ದೃಷ್ಟಿಯಿಂದ ನಮಗೆ ಕಲಿಸ್ತಾರೆ. ಇದು ನನ್ನ ಲೌಕಿಕ ಜೀವನ, ನಂಗೊಂದು ವ್ಯವಹಾರ, ನೌಕರಿ ಮಾಡ್ಲಿಕ್ಕೆ ಏನು ಬೇಕೋ ಆ ಶಿಕ್ಷಣ ಮಾತ್ರ ಸಿಗ್ತದೆ ನನಗೆ. ಮತ್ತು ಅವರ ಜೊತೆಗಿನ ಸಂಬಂಧ ನಮ್ದು ಅಶಾಶ್ವತ.
ಅದೊಂದು ಸೀಮಿತ ಕಾಲಕ್ಕೆ ಮಾತ್ರ ನಮ್ಗೆ ಇರ್ತದೆ. ಗುರುವಿನ ಜೊತೆಗಿನ ಸಂಬಂಧ ಹಾಗಲ್ಲ. ಶಾಸ್ತ್ರ ಏನ್ ಹೇಳ್ತದಂದ್ರೆ, ಒಮ್ಮೆ ನಮ್ಮ ಜೀವನದಲ್ಲಿ ಗುರುವಿನ ಪ್ರವೇಶ ಆಯ್ತಂತಾದ್ರೆ ನನ್ನನ್ನು ಮೋಕ್ಷದ ತನಕ ಕರೆದೊಯ್ಯುವ ಜವಾಬ್ದಾರಿಯನ್ನು ಆ ಗುರು ಮಾಡ್ತಾನೆ. ಯಾಕಂದ್ರೆ ಈ ಜನ್ಮಕ್ಕೆ ಸೀಮಿತ ಅಲ್ಲ, ಈ ಆತ್ಮನ ಪ್ರಯಾಣ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ನಮ್ಮ ಧರ್ಮಶಾಸ್ತ್ರ ಇದ್ರ ಬಗ್ಗೆ ವಿವರವಾಗಿ ಹೇಳ್ತದೆ ನಮ್ಗೆ. ಮನುಷ್ಯ ಜನ್ಮದ ಉದ್ದೇಶವೇ ಈಶ್ವರ ಪ್ರಾಪ್ತಿ. ಆ ಈಶ್ವರ ಪ್ರಾಪ್ತಿಗೆ ಯೋಗ್ಯ ಮಾರ್ಗದರ್ಶನ ಮಾಡುವನನ್ನು ಗುರು ಅಂತ ಹೇಳ್ತೇವೆ. ಮತ್ತು ಇದೇ ಜನ್ಮದಲ್ಲಿ ಅದು ಆಗದೇ ಇರ್ಬೋದು, ಒಂದೇ ಜನ್ಮದಲ್ಲಿ ಭಗವತ್ ಪ್ರಾಪ್ತಿ ಆಗ್ತದೆ ಹೀಗೆ ಇಲ್ಲ. ನಮ್ಮ ಬರ್ತೇವೆ ನಾವು. ಪುನರ್ಜನ್ಮ ಸಿದ್ಧಾಂತ ಇದೆ ನಮ್ಮಲ್ಲಿ, ಕರ್ಮಫಲ ಸಿದ್ಧಾಂತ ಇದೆ. ಇದೆಲ್ಲ ವಿವರವಾಗಿ ನಮ್ಗೆ ಹಿಂದೂ ಧರ್ಮಶಾಸ್ತ್ರ ಕಲಿಸ್ತದೆ. ಆದ್ರೆ ಆ ಪುನರ್ಜನ್ಮಕ್ಕೆ ಬಂದಂತಹ ಜೀವವನ್ನು ಕೂಡ ಎಲ್ಲಿ ತನಕ ಅವನದ್ದಾಗಿದೆ ಅಧ್ಯಾತ್ಮದ ಶಿಕ್ಷಣ, ಅಲ್ಲಿಂದ ಮುಂದುವರಿಸಿಕೊಂಡು ಹೋಗಿ ಮೋಕ್ಷದ ತನಕ ಕರೆದೊಯ್ಯುವ ಜವಾಬ್ದಾರಿ ಗುರುಗಳು ವಹಿಸಿಕೊಳ್ತಾರೆ. ಹಾಗಾಗಿ ಗುರುವಿನ ಮಹತ್ವ ಎಷ್ಟಿದೆ ಇದು ನಮ್ಮ ಗಮನಕ್ಕೆ ಬರ್ತದೆ.